ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನ ಮನ್ನಿಪ್ಪಾಡಿಯಲ್ಲಿ ನವೀಕರಣದ ಪ್ರಯುಕ್ತ ಇಂದು ಜರುಗಿದ ಆಲಂಗೋಡು ಗಿಫ್ಟ್ ಕೂಪನ್ ಇದರ ಬಿಡುಗಡೆಯ ಕಾರ್ಯಕ್ರಮವನ್ನು 60 ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿವರಿಯರು ದೀಪ ಬೆಳಗಿಸಿ ನವೀಕರಣ ಸಮಿತಿಯ ಅಧ್ಯಕ್ಷರಿಗೆ ಗಿಫ್ಟ್ ಕೂಪನ್ ನೀಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ನವೀಕರಣದ ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನವನ್ನು പാവനಗೊಳಿಸಬೇಕೆಂದು ನುಡಿದರು. തന്ത്രി ഉണ്ടാവില്ല, തന്ത്രി ബിസിയാണ്, തന്ത്രിക്ക് ഫോൺ ചെയ്തിട്ട് പോകണമെന്ന് പറഞ്ഞു. പക്ഷെ മിനിയാന്ന് എല്ലാവരും ഒറ്റക്കെട്ടായിട്ട് പറഞ്ഞു നമുക്ക് പോകാന്ന്. ഞങ്ങൾ ಶ್ರೀ ಕ್ಷೇತ್ರದ ಆನುವಂಶಿಕ ಮುಕ್ತೇಸರರಾದ ಶ್ರೀ ಕೆಜಿ ಶಾನ್ಬೋಗ್ ಅವರು ಮಾತನಾಡಿ, ಈ ಗ್ರಾಮದ ಸಮಸ್ತ ಜನರು ಈ ಶುಭ ಕಾರ್ಯದಲ್ಲಿ ಕೈಜೋಡಿಸಿ ಸಹಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ನುಡಿದರು. ಶ್ರೀ ಕ್ಷೇತ್ರ ಪುರೋಹಿತರಾದ ಶ್ರೀ ಸೂರ್ಯನಾರಾಯಣ ಅಡಿಗರು ಮಾತನಾಡಿ ಶುಭ ಹಾರೈಸಿದರು. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಸಮಿತಿಯ ಅಧ್ಯಕ್ಷರಾದ ಶ್ರೀ ನಾರಾಯಣ ಬೋವಿಖಾಣರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿದ ದೊಡ್ಡ ಸೌಭಾಗ್ಯ, ಆ ಸೌಭಾಗ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಲಂಗೋಡು ಶ್ರೀ ಧೂಮಾವತಿ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ನವೀಕರಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಉದಯ್ ಕುಮಾರ್ ಮನ್ನಿಪ್ಪಾಡಿ ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರೂಪಣೆಗೈದರು. ಚಂದವಾಗಿ ನಡೆಸಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಹಾಗೆ ಆ ಬ್ರಹ್ಮಕಲಶ ಕಾರ್ಯಕ್ರಮ ಕೂಡ ಮುಂದೆ ನಡೆಯಲಿಕ್ಕಿದೆ. ಇದಕ್ಕೆಲ್ಲರೂ ಭಕ್ತಾದಿಗಳು ಸೇರಿ ಈ ಊರಿನ ಎಲ್ಲಾ ಮಹನೀಯರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ನಾವು ಮುಂದಕ್ಕೆ ಕೊಂಡು ಹೋಗೋಣ. ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇದ್ದೇನೆ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಆ ಧೂಮಾವತಿ ಅಮ್ಮನ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತಮ್ಮನ್ನೆಲ್ಲ ಉದ್ದೇಶಿಸಿ ಈ ಮಹತ್ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯ. ನಾನು ಕೂಡ ನಿಮ್ಮ ಜೊತೆಗಿದ್ದೇನೆಂದು ನಮ್ಮೊಂದಿಗೆ ಹಾರೈಸಿದ್ದಾರೆ. ಮುಂದೆ